ಸಿದ್ದರಾಮಯ್ಯನವರ ಆಶಯವೇ ಕಾಂಗ್ರೆಸ್ ಮುಕ್ತ ಮಾಡುವುದು. ಅದನ್ನ ಅವರು ಮಾಡ್ತಾರೆ. ಸಿದ್ದರಾಮಯ್ಯ ಇರೋದ್ರಿಂದ ಅಧಿಕಾರ ಕಳೆದುಕೊಂಡ ಕಾಂಗ್ರೆಸ್ ಏನಾಗಿದೆ? ಸಿದ್ದರಾಮಯ್ಯ ವರ್ತನೆ ಹೀಗೆ ಮುಂದುವರೆದ್ರೆ ಅವರೇ ಕಾಂಗ್ರೆಸ್ ಮುಕ್ತ ಮಾಡ್ತಾರೆ ಎಂದು ಬಿಜೆಪಿ ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಸುದ್ದಿಗಾರರ ಬಳಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗಲೂ ಸತ್ಯ ಹೇಳಲಿಲ್ಲ, ಈಗಲೂ ಹೇಳ್ತಾ ಇಲ್ಲ. ಅವರ ಅಧಿಕಾರದಲ್ಲಿ ಎಸ್.ಎಂ. ಕೃಷ್ಣರನ್ನ ಹೊರಹಾಕುವ ಕೆಲಸ ಮಾಡಿದ್ರು, ಕೋಳಿವಾಡರನ್ನ ಸೋಲಿಸುವ ಕೆಲಸ ಮಾಡಿದ್ರು, ಪರಮೇಶ್ವರ್ ಸೋಲಿಸಲು ಏನು ಬೇಕು ಎಲ್ಲ ಮಾಡಿದ್ರು, ಖರ್ಗೆ ಮುಖ್ಯಮಂತ್ರಿ ಆಗದಂತೆ ನೋಡಿಕೊಂಡ್ರು. ಕಾಂಗ್ರೆಸ್ನಲ್ಲಿ ನನ್ನದೇ ಏಕಚಕ್ರಾಧಿಪತ್ಯ ಇರಬೇಕು ಎಂದು ಎಲ್ಲ ಮಾಡಿದ್ರು. ಇಂದು ಕಾಂಗ್ರೆಸ್ನಲ್ಲಿ ಭಿನ್ನಮತೀಯ ನಾಯಕರಾಗಿ ಬೆಳೆದಿದ್ದಾರೆ ಅನ್ನಿಸುತ್ತೆ. ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸುವ ಪರಿಸ್ಥಿತಿ ಕಾಂಗ್ರೆಸ್ನಲ್ಲೇ ಇಲ್ಲ, ನಮ್ಮಲ್ಲಿಲ್ಲ. ಎಂಟಿಬಿ 2 ಕೋಟಿ ಸಾಲ ಕೊಟ್ಟಿದ್ದೇನೆಂದು ನೇರವಾಗಿ ಹೇಳಿದ್ದಾರೆ. ಎಂಟಿಬಿ ಹೇಳಿಕೆ ಸರಿಯಾ ತಪ್ಪಾ ಎಂದು ಅವರಲ್ಲಿ ಮಾತನಾಡಬೇಕು ಎಂದಿದ್ದಾರೆ. ಸಿದ್ದರಾಮಯ್ಯರ ಸ್ಥಿತಿ ಇವತ್ತು ಎಲ್ರಿಗೂ ಗೊತ್ತಿದೆ. ಸಿದ್ದರಾಮಯ್ಯರು ಆಡಳಿತದಲ್ಲಿದ್ದಾಗಲೂ ಸತ್ಯ ಹೇಳಲಿಲ್ಲ, ಅಧಿಕಾರ ಹೋದ್ಮೇಲೆ ಸತ್ಯ ಹೇಳ್ತಾ ಇಲ್ಲ. ಅವ್ರ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಅಲ್ಲಿ ಎಸ್.ಎಂ. ಕೃಷ್ಣರನ್ನು ಹೊರಗೆ ಹಾಕುವ ಕೆಲಸ ಮಾಡಿದ್ರು, ಕೋಳಿವಾಡರನ್ನು ಸೋಲಿಸುವ ಕೆಲಸ ಮಾಡಿದರು, ಪರಮೇಶ್ವರನ್ನು ಸೋಲಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳು. ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಎಲ್ಲ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಆಗದಾಗೆ ನೋಡ್ಕೊಂಡು ತಾನು ಒಬ್ಬನೇ ಇರಬೇಕು, ಏಕಾಧಿಪತ್ಯ ಇರಬೇಕು, ಏಕಚಕ್ರಾಧಿಪತ್ಯ ಕಾಂಗ್ರೆಸ್ಸಲ್ಲಿ ಇರಬೇಕು ಅಂತ ಹೇಳುವಂಥ ಅಂಶದಿಂದ ಎಲ್ಲವನ್ನ ಮಾಡಿ ಇವತ್ತು ಕಾಂಗ್ರೆಸ್ನಲ್ಲಿ ಅವರೊಬ್ಬ ಭಿನ್ನಮತ